ಗಣೇಶ ಚತುರ್ಥಿ ಹಬ್ಬಕ್ಕೆ ಭಕ್ತರೆಲ್ಲ ಗಣೇಶನ ವಿಗ್ರಹವನ್ನ ಮನೆಗೆ ಕೊಂಡೊಯ್ದು ಪೂಜಿಸುವ ತವಕದಲ್ಲಿದ್ದಾರೆ. ಗಣೇಶ ಚತುರ್ಥಿ ಹತ್ತಿರ ಬರ್ತಾ ಇದ್ದಂತೆ ವಿಗ್ರಹ ತಯಾರಿಸುವ ಕಲಾವಿದರು ಒಂದೆಡೆಯಾದರೆ ಇಲ್ಲೊಬ್ರು ಬರೋಬ್ಬರಿ 3 ತಿಂಗಳಿನಿಂದ 175 ಗಣೇಶನ ಮೂರ್ತಿಗಳನ್ನು ತಯಾರಿಸಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಹಾಗಿದ್ರೆ ಈ ವರದಿ ನೋಡಿ. ಕೆಲವೇ ಕ್ಷಣಗಳಲ್ಲಿ ಗಣೇಶ ಚತುರ್ಥಿಯ ಹಬ್ಬ. ಭಕ್ತರು ಗಣೇಶನನ್ನು ಮನೆಗೆ ಕೊಂಡೊಯ್ದು ಪೂಜಿಸುವ ತವಕದಲ್ಲಿರುತ್ತಾರೆ. ಈ ನಡುವೆ ಗಣೇಶನ ಮೂರ್ತಿ ತಯಾರಕರಿಗೂ ಕೂಡ ಒಂದು ನಿಮಿಷ ಬಿಡುವಿಲ್ಲ. ಯಾಕಂದ್ರೆ ಗಣೇಶ ಮೂರ್ತಿ ತಯಾರಿಕೆಯಲ್ಲಿ ಸಮರ್ಪಣೆ ಅಂತೆಯೇ ಬದ್ಧತೆ ಅತ್ಯಗತ್ಯ. ಇದರ ಜೊತೆಗೆ ಮಹಾಕಾವ್ಯಗಳ ಜ್ಞಾನವೂ ಸಹ ಇರಬೇಕಾಗುತ್ತೆ. ಕೆಲವು ವಿಗ್ರಹ ತಯಾರಕರಿಗೆ ಕೌಶಲ್ಯವು ತಲೆಮಾರುಗಳ ಮೂಲಕ ಬಂದಿರುತ್ತದೆ. ಅಂತಹ ಗಣೇಶ ಮೂರ್ತಿ ತಯಾರಕರಲ್ಲಿ ಒಬ್ಬರು ರಾಜೇಶ್ ಗುಡಿಗಾರ್ ಬಸ್ರೂರು. ನಮ್ಮಲ್ಲಿ 36 ವರ್ಷವೂ ಸಹ ಶ್ರೀಯುತ ರಾಜೇಶ್ ಗುಡಿಗಾರ್ ಬಸ್ರೂರು ಅವರ ನೇತೃತ್ವದಲ್ಲಿ ಸುಂದರಮಯವಾದ ಗಣಪತಿಯನ್ನು ಶಾಸ್ತ್ರಗಳಲ್ಲಿ ಏನು ಹೇಳಿವೆಯೋ ಅದೇ ಪ್ರಕಾರವಾಗಿ ಸುಂದರಮಯವಾಗಿ ರಚನೆ ಮಾಡಿಕೊಡ್ತಾ ಇದ್ದಾರೆ. ಯಾವುದೇ ಒಂದು ವಿಚಿತ್ರವಾದ ಬಣ್ಣಗಳಿಂದ ಇದು ಮಾಡದೆ ಶಾಸ್ತ್ರಗಳಲ್ಲಿ ಏನು ಹೇಳಿವೆಯೋ ಅದೇ ಪ್ರಕಾರವಾಗಿ ಯಾವತ್ತೂ ಯಾವುದೇ ಒಂದು ಕೆಲಸ ಮಾಡುವಾಗ ಶ್ರದ್ಧೆ ಮತ್ತು ಭಕ್ತಿ ಬೇಕಂತೆ. ಆ ಶ್ರದ್ಧೆಯಿಂದ ಭಕ್ತಿಯಿಂದ ಅವರು ಮಾಡಿಕೊಡ್ತಾ ಇದ್ದಾರೆ. ಅವರಿಗೆ ಆ ಒಂದು ಭಗವಂತ ಒಳ್ಳೆಯದು ಮಾಡಲಿ. ಹಾಗೆ ಯಾವುದೇ ಒಂದು ಪರಿಸರಕ್ಕೆ ಧಕ್ಕೆ ಬಾರದ ರೀತಿಯಲ್ಲಿ ಗಣಪತಿಯನ್ನು ರಚನೆ ಮಾಡಿಕೊಡ್ತಾ ಇದ್ದಾರೆ. ಸಾಮಾನ್ಯ 160ಕ್ಕೂ ಮಿಗಿಲಾಗಿ ಕುಂದಾಪುರ ತಾಲೂಕಿನಾದ್ಯಂತ ಆ ಗಣಪತಿಯ ಮೂರ್ತಿಯನ್ನು ಇವರಲ್ಲಿ ರಚನೆ ಮಾಡಿ ತಗೊಂಡು ಹೋಗ್ತಾ ಇದ್ದಾರೆ. ಯಾವುದೇ ಒಂದು ಫಲ ಅಪೇಕ್ಷೆ ಇಲ್ಲದೆ ಆ ಒಂದು ರಚನೆ ಮಾಡಿ ಸುಂದರಮಯವಾಗಿ ಆ ಗಣಪತಿಯನ್ನು ರಚನೆ ಮಾಡಿ ಕೊಡ್ತಾ ಇದ್ದಾರೆ. ಅವರಿಗೆ ಶುಭವಾಗಲಿ. ಹೌದು, ಕುಂದಾಪುರ ತಾಲೂಕಿನಲ್ಲಿ ಅತಿ ಹೆಚ್ಚು ಗಣೇಶ ಮೂರ್ತಿ ತಯಾರಕರು ಯಾರು ಎಂದು ಕೇಳಿದ್ರೆ ಅದಕ್ಕೆ ಉತ್ತರ ರಾಜೇಶ್ ಗುಡಿಗಾರ್ ಬಸ್ರೂರು. ರಾಜೇಶ್ ಅವರು ಬಳ್ಕೂರು ನಿವಾಸಿ. ಇವರು ಬಸ್ರೂರಿನ ಶಿಶು ಮಂದಿರದ ಬಳಿ ಗಣೇಶನ ವಿಗ್ರಹಗಳನ್ನು ತಯಾರಿಸುತ್ತಾರೆ. 100ಕ್ಕೂ ಹೆಚ್ಚು ಗಣೇಶ ಮೂರ್ತಿಗಳನ್ನು ಸಿದ್ಧಪಡಿಸಿದ್ರು ಸಮಾಜದಿಂದ ಇಂದಿಗೂ ಗುರುತಿಸಿಕೊಂಡವರಲ್ಲ. ರಾಜೇಶ್ ಅವರು ಮೋಹನ್ ಗುಡಿಗಾರ್ ಅವರಿಂದ ಕೌಶಲ್ಯಗಳನ್ನ ಕಲಿತರು. ರಾಜೇಶ್ ಗುಡಿಗಾರರಿಗೆ ಈ ಕಲೆಯ ಮೇಲಿದ್ದ ಪ್ರೀತಿ ತನ್ನ ಕುಟುಂಬದ ಸಂಪ್ರದಾಯವನ್ನು ಮುಂದುವರಿಸುವಂತೆ ಮಾಡಿದೆ. ಗುಡಿಗಾರ್ ಅವರು 1993ರಲ್ಲಿ ಬಸ್ರೂರು ಶಾರದಾ ಕಾಲೇಜಿನಿಂದ ಬಿಕಾಂ ಪದವಿಯನ್ನು ಪಡೆದುಕೊಂಡರು. ತದನಂತರದಲ್ಲಿ ಅವರು ಆರೋಗ್ಯ ನಿರೀಕ್ಷಕ ಡಿಪ್ಲೊಮಾವನ್ನು ಸಹ ಪೂರ್ಣಗೊಳಿಸಿದ್ರು. ಉದ್ಯೋಗದಲ್ಲಿ ಸಾಕಷ್ಟು ಅವಕಾಶಗಳಿದ್ರೂ ಕೂಡ ಗಣೇಶ ಮೂರ್ತಿಗಳನ್ನು ತಯಾರಿಸುವ ಸಾಂಪ್ರದಾಯಿಕ ಕಲಾಕೃತಿಯನ್ನು ಆಯ್ಕೆ ಮಾಡಿಕೊಂಡರು. ರಾಜೇಶ್ ಅವರು ಹೆಚ್ಚಾಗಿ ಮಳೆಗಾಲದಲ್ಲಿ ಗಣೇಶನ ಮೂರ್ತಿಗಳನ್ನು ತಯಾರಿಸುತ್ತಾರೆ. ಚಿತ್ರಕಲೆ ಮತ್ತು ಮರದ ಕೆತ್ತನೆಯಲ್ಲಿಯೂ ಪರಿಣತಿ ಹೊಂದಿರುವ ರಾಜೇಶ್ ಅವರು ತಾವು ಮರದಿಂದ ಮಾಡಿದ ದೈವಗಳ ವಿಗ್ರಹಗಳು ಕೂಡ ಗಣೇಶನ ವಿಗ್ರಹಗಳಂತೆ ಪ್ರಸಿದ್ಧವಾಗಿವೆ. ರಾಜೇಶ್ ಅವರು ಮೂರ್ತಿಗಳನ್ನು ತಯಾರಿಸುವಾಗ ಬ್ರಷ್ ಬಳಕೆಗೆ ಹೆಚ್ಚಿನ ಪ್ರಾಮುಖ್ಯತೆ ನೀಡಿ ರೆಡಿಮೇಡ್ ವಸ್ತುಗಳನ್ನು ಕಡಿಮೆ ಬಳಸುತ್ತಾರೆ. ಹಾಗಾಗಿಯೇ ಉಡುಪಿ ಜಿಲ್ಲೆಯಲ್ಲಿ ಇವರು ತಯಾರಿಸಿದ ಮೂರ್ತಿಗಳಿಗೆ ಭಾರಿ ಬೇಡಿಕೆ. ರಾಜೇಶ್ ಜೂನ್ ತಿಂಗಳಲ್ಲಿ ಆರ್ಡರ್ ಪಡೆದು ವಿಗ್ರಹಗಳ ಕೆಲಸ ಆರಂಭಿಸುತ್ತಾರೆ. ಇವರಿಗೆ ಗಣೇಶ ಚತುರ್ಥಿಗೆ ಸುಮಾರು 200ರಷ್ಟು ಆರ್ಡರ್ಗಳು ಸಿಗುತ್ತವೆ. ಈ ಬಾರಿ 178 ಆರ್ಡರ್ಗಳು ಬಂದಿವೆ. ಎಲ್ಲಾ ಆರ್ಡರ್ಗಳನ್ನು ಪೂರ್ಣಗೊಳಿಸಲು ಅವರಿಗೆ ಹೆಚ್ಚು ಕಮ್ಮಿ ಅಂದ್ರೆ 3 ತಿಂಗಳು ಬೇಕಾಗುತ್ತೆ. ಅವರು ಮೂರ್ತಿಗಳನ್ನು ತಯಾರಿಸುವಾಗ ದಿನಕ್ಕೆ 8 ಗಂಟೆ ಕೆಲಸ ಮಾಡ್ತಾರೆ. ಪರಿಸರ ಸ್ನೇಹಿ ಬಣ್ಣಗಳ ಬಳಕೆ ಮತ್ತು ಮಹಾಕಾವ್ಯಗಳಲ್ಲಿ ತೋರಿಸುವ ಶೈಲಿಯಲ್ಲಿ ಗಣೇಶನನ್ನು ತಯಾರಿಸುವುದು ರಾಜೇಶ್ ಗುಡಿಗಾರ್ ಅವರ ವಿಶೇಷತೆ. ಗಣೇಶನ ಮೂರ್ತಿಗಳನ್ನು ತಯಾರಿಸುವಾಗ ತಾಳ್ಮೆ, ಸಮರ್ಪಣೆ ಮತ್ತು ಶ್ರದ್ಧೆ ಮುಖ್ಯವಾಗಿರುತ್ತದೆ. ರಾಜೇಶ್ ಗುಡಿಗಾರ್ ಅವರು ಇವೆಲ್ಲವನ್ನು ತನ್ನಲ್ಲಿ ಅಳವಡಿಸಿಕೊಂಡು ಮೂರ್ತಿಯನ್ನು ತಯಾರಿಸುತ್ತಾರೆ. ಮೂರ್ತಿ ತಯಾರಿಕೆಯಲ್ಲಿ ರಾಜೇಶ್ ಅವರ ಸಮರ್ಪಣಾ ಭಾವವನ್ನು ಅವರು ಸಿದ್ಧಪಡಿಸುವ ಮೂರ್ತಿಗಳಲ್ಲಿ ಕಾಣಬಹುದು. ನಮಸ್ತೆ, ನಾನು ರಾಜೇಶ್ ಗುಡಿಗಾರ್ ಅಂತ, ದಿವಂಗತ ಮೋಹನ್ ಗುಡಿಗಾರ್ ಸುಪುತ್ರ. ನಾನು ಈಗ ಈ ಗಣಪತಿ ವಿಗ್ರಹವನ್ನು ಸಾಧಾರಣ 3 ತಿಂಗಳಿಂದ ಶುರು ಮಾಡಿದ್ದೇನೆ.
ಒಟ್ಟು ನಮ್ಮಲ್ಲಿ ಸಾಧಾರಣ 175ಕ್ಕೂ ಮಿಕ್ಕಿ ಗಣಪತಿ ವಿಗ್ರಹಗಳು ತಯಾರಾಗ್ತವೆ. ಮತ್ತು ಬಳಸುವ ಮಣ್ಣು ನೈಸರ್ಗಿಕವಾಗಿದೆ ಮತ್ತು ಯಾವುದೇ ಕೆಮಿಕಲ್ ರಹಿತ ಮಣ್ಣನ್ನು ಬಳಸುವುದಿಲ್ಲ. ಬಣ್ಣದ ವಿಚಾರಕ್ಕೆ ಬಂದಾಗ ಕೂಡ ನೈಸರ್ಗಿಕವಾಗಿ ನೀರಿನಲ್ಲಿ ಕರಗಿ ಹೋಗುವಂಥ ಹಾನಿಕಾರಕ ಯಾವುದೇ ಕೆಮಿಕಲ್ ಇಲ್ಲದ ಬಣ್ಣವನ್ನೇ ಬಳಸ್ತೇವೆ. ಸಾಧಾರಣ ನಾವು ಜೂನ್ ಫಸ್ಟ್ ವೀಕಿಂದ ಗಣಪತಿಯನ್ನು ಸ್ಟಾರ್ಟ್ ಮಾಡ್ತೇವೆ. ಯಾಕೆಂದರೆ 175 ಗಣಪತಿಯು ಕೂಡ ಕೈಯಿಂದ ಮಾಡಬೇಕಾಗ್ತದೆ. ಯಾವುದೇ ಅಚ್ಚನ್ನು ಬಳಸದೆ ಮಾಡುವ ಗಣಪತಿ ನಮ್ಮಲ್ಲಿ ತಯಾರಾಗುವುದರಿಂದ ನಮಗೆ ಸಾಧಾರಣ 3 ತಿಂಗಳು ಗಣಪತಿ ಕೆಲಸಕ್ಕೆ ಬೇಕಾಗಿರೋದ್ರಿಂದ ಜೂನ್ ಫಸ್ಟ್ ವೀಕಿಂದ ಪ್ರಾರಂಭ ಮಾಡ್ತೇವೆ. ಮತ್ತು ಗಣಪತಿ ವಿಚಾರ ಬಂದರೆ ಕೆಲವರು ಬಂದು ನಮಗೆ ವಿಧದ ರೀತಿಯಲ್ಲಿ ಗಣಪತಿ ಬೇಕು, ನಮಗೆ ಹಂಸದ ಮೇಲೆ ಕೂರಿಸಿ ಕೊಡಿ, ನಮಗೆ ನಾಗನ ಮೇಲೆ ಕೂತಿದ ಗಣೇಶ ಬೇಕು, ಮತ್ತು ಕೆಲವರು ಇಲಿ ಮೇಲೆ ಕೂತಿದ ಗಣೇಶ ಬೇಕು, ಹೀಗೆ ಕೇಳ್ತಾರೆ. ಅವರ ಅನುಕೂಲಕ್ಕೆ ತಕ್ಕಂತೆ ನಾವು ಕೂಡ ಅವರ ಸ್ಪಂದನೆಗೆ ಸ್ಪಂದಿಸಿ ಅವರಿಗೆ ಬೇಕಾಗುವ ರೀತಿಯಲ್ಲಿ ಗಣಪತಿಯನ್ನು ಮಾಡಿಕೊಡ್ತೇವೆ. ಒಟ್ಟಾರೆಯಾಗಿ ಈಗಿನ ಆರ್ಥಿಕ ಪರಿಸ್ಥಿತಿಗೆ ಹೋಲಿಸಿದ್ರೆ ಗಣೇಶನ ಮೂರ್ತಿ ಮಾಡಲು ಬೇಕಾಗುವ ಸಮಯ ಮತ್ತು ಮಣ್ಣಿನ ಬೆಲೆ ತಯಾರಕನ ಒಂದು ಮೂರ್ತಿಗೂ ಸಿಗುವುದಿಲ್ಲ. ಆದರೆ ನನಗೆ ಇದೇ ಜೀವನ, ವೃತ್ತಿಯನ್ನು ದೇವರ ಸೇವೆಯಾಗಿ ಮಾಡುತ್ತೇನೆ ಎನ್ನುವ ಕಲಾವಿದನಿಗೆ ನಮ್ಮದೊಂದು ಹ್ಯಾಟ್ಸ್ ಆಫ್.